ತುಳು ಅಕಾಡೆಮಿಯ ತುಳು ಭವನದ ನಿರ್ಮಾಣ ಶಿಲಾನ್ಯಾಸ ಕಾರ್ಯಕ್ರಮವು ಫೆಬ್ರವರಿ 27ರಂದು ಜರುಗಲಿದ್ದು ಇದರ ಸ್ವಾಗತ ಸಮಿತಿಯ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಎ.ಕೆ.ಎಂ. ಅಶ್ರಫ್ ಅವರು ಕಚೇರಿಯನ್ನು ಉದ್ಘಾಟಿಸಿದರು. ಫೆಬ್ರವರಿ 27ರಂದು ಕೇರಳ ವಿಧಾನಸಭಾ ಸ್ಪೀಕರ್ ಪಿ. ರಾಮಕೃಷ್ಣನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅಕಾಡೆಮಿ ಅಧ್ಯಕ್ಷ ಶ್ರೀ ಉಮೇಶ್ ಎಂ ಸಾಲ್ಯಾನ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಕೇರಳ ಸರ್ಕಾರದ 1000 ದಿನ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ವರ ತಹಶೀಲ್ದಾರ್ ಜಾನ್ ವರ್ಗೀಸ್, ಗೋವಿಂದ ಪೈ ಸ್ಮಾರಕ ಸಮಿತಿ ಕಾರ್ಯದರ್ಶಿ ಕೆ.ಆರ್. ಜಯಾನಂದ, ಕಾರ್ಯಕಾರಿ ಸಮಿತಿ ಸದಸ್ಯೆ ಗೀತಾ ವಿ ಸಾಮಾನಿ, ಮಂಜೇಶ್ವರ ಸಿಡಿಎಸ್ ಅಧ್ಯಕ್ಷೆ ಜ್ಯೋತಿ ಪ್ರಭಾ ಮೊದಲಾದವರು ಈ ಸಂದರ್ಭ ಶುಭ ಹಾರೈಸಿದರು. ಮಾತು ಸೇರ್ತೇವೆ ಎಲ್ಲ ಈ ಕಡಪಟ್ಟಿನ ದೇಶದ ಭಾರಿ ಕೊಡುಗೆ ನಮ್ಮ ವಚನ ಈ ಕಾರ್ಯಕ್ರಮವನ್ನು ನಾಳೆಗಳ ಉದ್ಘಾಟನೆ ಏಕೆ ಮಂತ್ರಪಾಲಕ್ಕೆ ವಿರೋಧಿನ ಈ ಕಾರ್ಯಕ್ರಮ ಕೇರಳ ಗವರ್ಮೆಂಟ್ 1000 ದಿನ ಆಯನದ ಭಾಗವಾಗಿ 1000 ಕಾರ್ಯಕ್ರಮ ನಡಪರೆಂದು ಎಲ್ಲ ಮುಖ್ಯಮಂತ್ರಿಗಳು ಬಯ್ಯಡೆ ಕಾರ್ಯಕ್ರಮ ನಡಪರೆಂದು ಎಲ್ಲ ಉದ್ಘಾಟನೆ ಕಾರ್ಯಕ್ರಮ